ಸೂಪರ್, ಒಳ್ಳೆ ಬಂದಿದೆ. ಚೇಸ್ ತಂಡ ಒಂದು ಟೀಮ್ ವರ್ಕ್ ಮಾಡಿದ್ದಾರೆ. ಅಂದರೆ ಎಲ್ಲರೂ ಅದು ನಮಗೆ ಫಿಲ್ಮ್ ನೋಡಿದಾಗ ಆಗಲಿಲ್ಲ, ಒಂದು ನ್ಯಾಚುರಲ್ ಆಗಿ ನೋಡಿದಾಗ ಆಗಿದೆ. ನಿಜವಾಗಲೂ ಆ ಡೈರೆಕ್ಟ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಒಳ್ಳೆ ರೀತಿಯಲ್ಲಿ ಒಂದು ಫಿಲ್ಮನ್ನು ಸಮಾಜದಲ್ಲಿ ಡ್ರಗ್ ಮಾಫಿಯಾ ಏನೆಲ್ಲ ಮಾಡ್ತಾ ಇದೆ ಅಂತ ಒಂದು ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ. ಫಿಲ್ಮ್ ಒಂದು ಫ್ಯಾಮಿಲಿ ನೋಡುವಂಥ ಫಿಲ್ಮು, ಸೂಪರ್ ಆಗಿ. ಫಿಲ್ಮ್ ತುಂಬ ಚೆನ್ನಾಗಿತ್ತು. ನಾನು ಟಾಕೀಸಲ್ಲಿ ಫಿಲ್ಮ್ ನೋಡೋದು ತುಂಬ ಕಡಿಮೆ, 3 ಗಂಟೆ ಹೇಗೆ ಸ್ಪೆಂಡ್ ಮಾಡೋದಂತ. ಆದರೆ ಈ ಫಿಲ್ಮಲ್ಲಿ ನನಗೆ ಆಗ ಅನಿಸಲಿಲ್ಲ. ತುಂಬ ಇಂಟ್ರೆಸ್ಟಿಂಗ್, ಥ್ರಿಲ್ಲಿಂಗ್ ಎಲ್ಲ ಇತ್ತು. ತುಂಬ ಖುಷಿ ಆಯಿತು. ನೈಸ್ ಮೂವಿ. ನನಗೆ ಸಿನಿಮಾದಲ್ಲಿ ಇಷ್ಟ ಆಗೋದಂದರೆ ಆ ಒಂದು ಮೇಡಮ್ ಒಂದು ಇದೇ ಡೈಲಾಗ್ ಹೇಳಿದರು, ಯಾರೋ ಒಂದು ಜನಗಳು ದೇವಸ್ಥಾನಕ್ಕೆ ಹೋಗಲಿ ಆಗಲಿ, ಅಲ್ಲ ಮಸೀದಿಗೆ ಆಗಲಿ, ಚರ್ಚಿಗೆ ಆಗಲಿ, ಎಲ್ಲಿ ಹೋದರೂ ಹೆಚ್ಚು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಹಾಸ್ಪಿಟಲಲ್ಲಿ ಕೂತ್ಕೊಂಡು ಜಾಸ್ತಿ ಪ್ರಾರ್ಥನೆ ಮಾಡ್ತಾರೆ ದೇವರಂತ. ಅದು ಸತ್ಯ. ಯಾಕೆಂದರೆ ಒಬ್ಬ ಪೇಷಂಟ್ ಹತ್ತಿರ ಇದ್ದವನಿಗೆ ಗೊತ್ತಾಗೋದು, ಆ ಪೇಷಂಟಿಗೆ ಮತ್ತು ಪೇಷಂಟ್ನ ಪಕ್ಕದವರಿಗೆ ಗೊತ್ತಾಗೋದು ನಾನು ಎಷ್ಟು ನನಗೆ ದೇವರನ್ನು ಎಲ್ಲಿ ಆರಾಧನೆ ಜಾಸ್ತಿ ಮಾಡ್ತಾರೆ ಅಂತ ಹಾಸ್ಪಿಟಲ್. ಅದು ಸತ್ಯ. ಯಾಕೆಂದರೆ ಇದು ಫಿಲಿಮನ್ನು ಎಲ್ಲರೂ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡಬೇಕು. ಇದರಲ್ಲಿ ಒಂದು ಮೊಬೈಲ್ ಇಟ್ಕೊಂಡಾಗಲಿ, ಪರಸ್ಪರ ಮಾತನಾಡೋದಾಗಲಿ ಇದು ಒಳ್ಳೆಯ ಒಂದು ಫಿಲಿಮ್. ಯಾಕೆಂದರೆ ಇಂಥ ಫಿಲಿಮ್ ಕನ್ನಡದಲ್ಲಿ ಬರದೆ ಭಾಳ ವರ್ಷ ಆಯಿತು, ನಾನು ನೋಡಿಲ್ಲ ಇಂಥ ಫಿಲಿಮನ್ನು. ಇದೊಂದು ಭಾಳ ಒಂದು ಸಬ್ಜೆಕ್ಟ್, ಒಳ್ಳೆಯ ಫಿಲಿಮ್. ಇದೆಲ್ಲರೂ ನೋಡಬೇಕಂತ ನನ್ನಿಂದ ಕೇಳೋದು. ಸಿನಿಮಾ ನೋಡಿ ಹೊರಗೆ ಬರ್ತಾ ಇದ್ದೇವೆ. ಭಾಳ ಹಗುರ ಆಯಿತು, ಮನಸ್ಸು ಖುಷಿ ಆಯಿತು. ಎಲ್ಲ ವಿಧದಲ್ಲೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ. ಅತ್ಯುತ್ತಮವಾದ ಪ್ರಯತ್ನ, ಜೊತೆಗೆ ಥ್ರಿಲ್ಲರ್ ಕೂಡ. ಕ್ಲೈಮ್ಯಾಕ್ಸ್ ಅಂತೂ ಸೂಪರಾಗಿತ್ತು. ಆಮೇಲೆ ಎಲ್ಲರ ಅಭಿನಯ ಪಕ್ಕ ಅಭಿನಯ, ಎಲ್ಲರೂ ಅಭಿನಯ ಚೆನ್ನಾಗಿ ಮಾಡಿದ್ದಾರೆ. ಅರವಿಂದ್ ಆಗಲಿ, ಅರವಿಂದ್ ಇನ್ನೊಬ್ಬರು ನಮ್ಮ ಕನ್ನಡದ ಅರವಿಂದ್, ನಮ್ಮ ಅರವಿಂದ್, ಎಲ್ಲರೂ ಪಕ್ಕ ಒಂದು ಏನು ಹೇಳ್ತೀರಿ, ಚೇಂಜ್ ಅಂದರೆ ನಾವು ಅದನ್ನು ಚೇಂಜ್ ಮಾಡ್ತಾ ಇದ್ವಿ ಎಂಡ್ ತನಕ. ಚೆನ್ನಾಗಿ ಬಂತು, ಸೂಪರ್. ಜನ ನೋಡುವಂಥ ಸಿನಿಮಾ ಇದು. ನಮ್ಮ ಮಂಗಳೂರಿನ ನಿರ್ಮಾಪಕರು ಮಾಡಿದ್ದರಿಂದ ನಮಗೆ ಭಾಳ ಪ್ರೀತಿ. ನಮ್ಮವರು ಗೆಲ್ಲಬೇಕು, ಎಲ್ಲದರಲ್ಲೂ ಗೆಲ್ಲಬೇಕು. ಆವಾಗ ನಮಗೆ ಮುಂದೆ ಸ್ಫೂರ್ತಿ ಆಗ್ತದೆ. ಚೇಸ್ ಅತ್ಯುತ್ತಮವಾಗಿ ಮೂಡಿಬಂದಿದೆ. ನಿರ್ಮಾಪಕರು, ನಿರ್ದೇಶಕರು, ಆ್ಯಕ್ಟ್ರೆಸಸ್ ಫ್ಯಾಂಟಾಸ್ಟಿಕ್. ಒಂದು ಚೇಸ್ ಫಿಲ್ಮ್ ಅಂದರೆ ನಾವು ಸದ್ಯ ಇತ್ತೀಚೆಗೆ ಕನ್ನಡದಲ್ಲಿ ಇಂಥ ಒಂದು ಸಸ್ಪೆನ್ಸ್ ಫಿಲ್ಮ್ ನೋಡಿಲ್ಲ. 2.5 ಗಂಟೆ ಫುಲ್ಲಿ ಕಾನ್ಸಂಟ್ರೇಟರ್ ಆಗಿ ನೋಡಬೇಕು. ನೀವು ಸ್ವಲ್ಪ ಆಚೆ ಈಚೆ ಯಾಮಾರಿದ್ರು ಮತ್ತೆ ನಿಮಗೆ ಫಿಲ್ಮ್ ಏನು ಅಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಒಂದು ಫ್ಯಾಮಿಲಿ ಬಂದು ಮೊಬೈಲೆಲ್ಲ ಆಫ್ ಮಾಡಿ 2.5 ಗಂಟೆ ಕೂತು ಎಂಜಾಯ್ ಮಾಡಿ ಹೋಗುವಂಥ ಒಂದು ಫಿಲ್ಮ್. ಫ್ಯಾಂಟಾಸ್ಟಿಕ್. ಸಸ್ಪೆನ್ಸ್ ಸೂಪರ್ ಹೋಯಿತು, ಫ್ಯಾಂಟಾಸ್ಟಿಕ್. ಡೈರೆಕ್ಷನ್ ಎಲ್ಲ ಭಾಳ ಒಳ್ಳೆದಿತ್ತು, ನೋಡ್ಬೋದು. ಶ್ಯೂರ್ಲಿ. ವೆರಿ ಹೇಗಿತ್ತು ಸರ್? ಒಳ್ಳೆದು, ವೆರಿ ನೈಸ್. ಒಳ್ಳೆಯಾಗಿದೆ. ನೈಸ್ ಮೂವಿ. ಸೂಪರ್ ಫಿಲ್ಮ್. ವೆರಿ ಸಸ್ಪೆನ್ಸ್ ಮೂವಿ, ಥ್ರಿಲ್ಲಿಂಗ್ ಮೂವಿ. ಎವ್ರಿಬಡಿ ವಾಚ್ ದಿಸ್ ಮೂವಿ. ಥ್ಯಾಂಕ್ ಯು. ಹೇಗಿತ್ತು ಸರ್? ಗುಡ್. ಹೇಗಿತ್ತು ಮೇಡಮ್? ಇಟ್ ವಾಸ್ ಗುಡ್, ಚೆನ್ನಾಗಿತ್ತು. ಸ್ಟೋರಿ ವಾಸ್ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಟಿಲ್ ದಿ ಎಂಡ್. ದೇರ್ ವಾಸ್ ಅ ಟ್ವಿಸ್ಟ್ ಇನ್ ದ ಸ್ಟೋರಿ, ಸೊ ಇಟ್ಸ್ ಗುಡ್. ಹೇಗಿತ್ತು ಸರ್? ಸೂಪರ್ ಮೂವಿ, ಸೂಪರ್ ಹಿಟ್ ಪಿಕ್ಚರ್. ತೋರಿ ಇಷ್ಟ ಆಯಿತು ನಿಮಗೆ? ಎಲ್ಲ ಅದರ ಒಂದು ಸ್ಟೋರಿ, ಫೈಟಿಂಗ್, ಕಾಮಿಡಿ ಎಲ್ಲ ಸೂಪರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ನಮ್ಮ ಮಂಗಳೂರಿನವರು ಜಾಸ್ತಿ ಇದ್ದಾರೆ ಅಂತ ಕಾಣುತ್ತೆ. ಎಲ್ಲ ಸಹ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಆ್ಯಕ್ಟ್ರ್ನವರೆಲ್ಲ ಒಳ್ಳೆ ರೀತಿಯ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಮತ್ತು ಮ್ಯೂಸಿಕ್ ಅಂತೂ ಸೂಪರ್ ಆಗಿದೆ. ಮತ್ತು ಕ್ಯಾಮರಾ ವರ್ಕ್ ಏನಿಲ್ಲ ಸೂಪರ್. ಆನಂದ್ ಸರ್ ಆಗಿದೆ. ತುಂಬ ಚೆನ್ನಾಗಿ ಬ್ರೈಟ್ ಆಗಿದೆ ಫಿಲ್ಮ್. ಮತ್ತು ನಮ್ಮ ಬ್ಯಾಂಗ್ಳೂರು ಅರವಿಂದ್ ಮತ್ತು ಮಂಗಳೂರು ಅರವಿಂದ್ ಸೂಪರ್ ಮಾಡಿದ್ದಾರೆ. ನಮ್ಮ ಅರವಿಂದ್ ಬಳ್ಳಾರದು ಒಂದು ಸೀನ್ಗೆ ತುಂಬ ಜನರು ನಗಾಡಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಚೇಸ್ ಅನ್ನೋವಂಥ ಸಿನಿಮಾ ಡೆಫಿನೆಟ್ಲಿ ಒಂದು ಟೈಟ್ಲಲ್ಲಿ ಏನು ಚೇಸ್ ಅನ್ನೋವಂಥ ವಿಚಾರ ಇದೆ. ಯಾರು ಅನ್ನೋವಂಥ ವಿಚಾರದಲ್ಲಿ ಚೇಸ್ ಆಗ್ತಾ ಇರುತ್ತೆ. ನಮ್ಮ ಮಂಗಳೂರಿನವ್ರು ಮಾಡಿರುವಂಥ ಒಂದು ಸಿನಿಮಾ ಅನ್ನೋವಂಥದ್ದು ನಮಗೊಂದು ಹೆಮ್ಮೆ. ಆ್ಯಂಡ್ ಮಂಗಳೂರಿನಲ್ಲಿ ಶೂಟ್ ಆಗಿದೆ. ಆ್ಯಂಡ್ ಮಂಗಳೂರಿನವ್ರು ತುಂಬ ಜನ ಇದ್ದಾರೆ. ಸೊ ಚೇಸ್ ನಿಮ್ಮನ್ನು ಸೀಟ್ ಎಜ್ಜಲ್ಲಿ ಕೂರಿಸುತ್ತೆ, ಏನಾಗುತ್ತೆ ನೆಕ್ಸ್ಟು ಅಂತ. ಆ್ಯಂಡ್ ವಿಲೋಕ್ ಶೆಟ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದು ಕಾಣುತ್ತೆ ಸಿನಿಮಾದಲ್ಲಿ. ಒಳ್ಳೆಯದಾಗಲಿ, ದಯವಿಟ್ಟು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಭಾಳ ಚೆನ್ನಾಗಿ ಒಂದು ಚಿತ್ರವನ್ನು, ಚೇಸ್ ಎಂಬ ಚಿತ್ರವನ್ನು ನಮ್ಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ಚೇಸ್ ಚಿತ್ರತಂಡಕ್ಕೆ ಯಶಸ್ವಿಯಾಗಲಿ. ಇಂಥ ಒಂದು ಅದ್ಭುತವಾದಂಥ ಅದು ಸಸ್ಪೆನ್ಸ್ ನೊಟ್ಟಿಗೆ ಇವತ್ತು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಕಡೆ ಒಂದು ಮೆಡಿಕಲ್ ಮಾಫಿಯಾ ಇವತ್ತು ಆಗ್ತಾಯಿದೆ.
ಅದನ್ನು ಜನರಿಗೆ ಆ ಮಾಫಿಯಾದ ಬಗ್ಗೆ ಜನರಿಗೆ ತೋರಿಸುವುದನ್ನು ಇವತ್ತು ಈ ಚಲನಚಿತ್ರದ ಮುಖಾಂತರ ತೋರಿಸಿಕೊಟ್ಟಿದ್ದಾರೆ. ಮಾಡಿದಂಥ ಎಲ್ಲ ಕಲಾವಿದರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅದರಲ್ಲಿರುವಂತಹ ಪದ್ಯ ಇರ್ಬೋದು, ಫೈಟಿಂಗ್ ಇರ್ಬೋದು, ಅಥವಾ ಒಬ್ಬಳು ಹೆಣ್ಮಗಳು ಹೀರೋಯಿನಿ ಕಣ್ಣು ಕಾಣದೇ ಇರುವಾಗ ಯಾವ ರೀತಿ ನಾವು ಒಂದು ಮಾಫಿಯಾವನ್ನು ಹೊರಗೆ ಇಡ್ಬೋದು ಅಥವಾ ಒಂದು ಹೊರಗೆ ತರಬಹುದು ಎಂಬುದನ್ನು ಭಾಳ ಚೆನ್ನಾಗಿ ಇವತ್ತು ಅದರಲ್ಲಿ ತೋರಿಸಿದ್ದಾರೆ. ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಚಿತ್ರವನ್ನು ಮಾಡಿದಂಥ ಎಲ್ಲ ಚೇಸ್ ತಂಡದ ಎಲ್ಲ ಕಲಾವಿದರಿಗೆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಎಲ್ಲ ದಕ್ಷಿಣ ಕನ್ನಡದ ಜನ ಈ ಚಿತ್ರವನ್ನು ನೋಡಿ ಅವರಿಗೆ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೇನೆ. ಸೂಪರ್ ಫಿಲಮ್ ತುಂಬ ಚೆನ್ನಾಗಿತ್ತು, ಫುಲ್ಲು ಸಸ್ಪೆನ್ಸು. ದಯಮಾಡಿ ಎಲ್ಲರೂ ಫಿಲ್ಮ್ ನೋಡಿ, ನಮಗೆ ತುಂಬ ಇಷ್ಟ ಆಯಿತು. ಒಂದು ಸಸ್ಪೆನ್ಸ್ ಸಿನಿಮಾ, ಮಾತೆಲ್ಲ ಆರ್ಟಿಸ್ಟ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಹೇಗಿತ್ತು ಸರ್? ಸಿನಿಮಾ ಚೆನ್ನಾಗಿದೆ, ತುಂಬ ಸಸ್ಪೆನ್ಸ್ ಥ್ರಿಲ್ಲರ್, ಕೊನೆ ತನಕ ನೋಡ್ಕೊಂಡು ಹೋಗುತ್ತೆ, ಖಂಡಿತ ನೋಡಿ. ಹೇಗಿತ್ತು ಚೇಸ್? How was the movie? ಸೂಪರ್ ಇತ್ತು. ಹೇಗಿತ್ತು ಸರ್? ಸಿನಿಮಾ ತುಂಬ ಚೆನ್ನಾಗಿದೆ. ಆಫ್ಟರ್ ರಂಗಿತರಂಗ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇಷ್ಟ ಆಗುತ್ತೆ. ಗುಡ್ ವೆರಿ ಗುಡ್. ಹೇಗಿತ್ತು? ತುಂಬ ಚೆನ್ನಾಗಿದೆ. ಇಡೀ ಕುಟುಂಬ ಬಂದು ನೋಡ್ಬೋದು. ನಮ್ಮ ತುಳುನಾಡಿನ ಯುವಕರು ಮತ್ತೊಂದು ಸಾಹಸ ಮಾಡಿದ್ದಾರೆ. ದೇವರವ್ರಿಗೆಲ್ಲರಿಗೂ ಒಳ್ಳೇದು ಮಾಡಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಅಂತಲೇ ಹೇಳ್ಬೋದು. ಸೊ ಎಲ್ಲ ಆ್ಯಕ್ಟರ್ಸ್, ಶೀತಲ್ ಆಗಲಿ, ಪ್ರಮೋದ್ ಶೆಟ್ಟಿ, ಅರವಿಂದ್ ಬೋಲರ್ ಕೂಡ ಕಾಮಿಡಿ ತುಂಬ ಟೈಮಿಂಗ್ ಸೆನ್ಸ್ ತುಂಬ ಚೆನ್ನಾಗಿದೆ. ಕನ್ನಡದಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಒಳ್ಳೆ ಪ್ರಯತ್ನ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರಲ್ಲಿ. ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿ, ಎಂಟರ್ಟೈನಿಂಗ್ ಆಗಿದೆ, ಚೆನ್ನಾಗಿದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ತಗೊಂಡ ಒಂದು ಕನ್ನಡ ಫಿಲ್ಮ್ ಅತ್ಯಂತ ಒಳ್ಳೆಯಾಗಿದೆ. ಎಲ್ಲರೂ ನೋಡುವಂಥ ಒಂದು ಕುಟುಂಬ ಸಮೇತ ಮತ್ತು ಎಲ್ಲ ಯುವಕರು ಮತ್ತು ಎಲ್ಲ ಜನರು ನೋಡುವಂಥ ಒಂದು ಫಿಲ್ಮ್. ಎಲ್ಲ ಸ್ಟೋರಿ, ಮ್ಯೂಸಿಕ್ ಮತ್ತು ನಮ್ಮ ಅರವಿಂದ್ ಬೋಲರ್ ಅವರದ್ದು ಕಾಮಿಡಿ ಮತ್ತು ಹೀರೋ ಎಲ್ಲವೂ ಸಸ್ಪೆನ್ಸ್ ಇತ್ತು. ಮತ್ತು ಚೇಸ್ ಸಿನಿಮಾ ಹೆಸರಿಗೆ ತಕ್ಕ ಹಾಗೆ ಒಳ್ಳೆಯ ಒಂದು ಮೂವಿ ಆಗಿದೆ, ಎಲ್ಲರೂ ನೋಡಬೇಕು. ಸರ್ ಹೇಗಿತ್ತು? ಲೈಕ್ ಆತಂದು ಎಡ್ಡೆ ಆತಂದು ಪಿಕ್ಚರ್ ಮಾತೆಲ್ಲ ತೂಪು ನಂಜಿನ ಪಿಕ್ಚರ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆದಾಗ ಕನ್ನಡ ಪಿಕ್ಚರ್ ಮೇಲೆ ಭಾರಿ ಖುಷಿ ಆತಂದೆ. ಮಾತೆಲ್ಲ ಥಿಯೇಟರ್ ಬರ್ತದೆ ಆಗಲಿ ಸಪೋರ್ಟ್ ಮಾಡ್ಬೋದು ಅಂತ ವಿನಂತಿ. ಸರ್ ಹೇಗಿತ್ತು? ಒಳ್ಳೆಯದೈತೆ. ನಾನು ಹಿಂದಿ ಪಿಕ್ಚರ್ ಸ್ಟಂಟ್ ಮ್ಯಾನ್ ಆಗಿದ್ದವ, 30 ವರ್ಷ ರಿಟೈರ್ಡ್ ಆಗಿ ಊರಿನಲ್ಲಿದ್ದೇನೆ. ಫೈಟರ್ ಶೆಟ್ನ ಒಟ್ಟಿಗೆ ಕೆಲಸ ಮಾಡಿದವ. ಸ್ಟಂಟ್ ಭಾಳ ಸೂಪರ್ ಆಗಿದೆ. ಫಿಲ್ಮ್ ಒಳ್ಳೆಯದುಂಟು. ಫ್ಯಾಮಿಲಿ ಒಟ್ಟು ಸೇರಿ ನೋಡುವಂಥ ಪಿಕ್ಚರ್, ಸಕ್ಸಸ್ಫುಲ್. ಒಳ್ಳೆಯ ಒಂದು ಚಿತ್ರವನ್ನು ನಮಗೆ ಸಂತೋಷ ಆಗ್ತಾ ಇದೆ. ನಮ್ಮ ಜಿಲ್ಲೆಯ ಇವರು ಯಾರು ನಿರ್ಮಾಪಕರು ಮಾಡಿರೋದು ಅಂತ ಹೆಮ್ಮೆಯ ಸಂಗತಿ. ಹಾಗಾಗಿ ಈ ಚಿತ್ರವನ್ನು ನಮ್ಮ ಜಿಲ್ಲೆಯವರು ವಿಶೇಷವಾಗಿ ಪ್ರೋತ್ಸಾಹ ಮಾಡಬೇಕು. ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆ ಕೂಡ ಇದಕ್ಕೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಬೇರೆ ಬೇರೆ ರೀತಿಯಲ್ಲಿ ನಾವು ಉತ್ತರ ಭಾರತದ ಹಿಂದಿ ಅಥವಾ ಬೇರೆ ಬೇರೆ ಚಿತ್ರಗಳನ್ನು ನೋಡ್ತಾ ಇದ್ದೇವೆ. ಅದೇ ಶೈಲಿಯಲ್ಲಿ ಇದನ್ನು ಮಾಡತಕ್ಕ ಮಟ್ಟಿಗೆ ನಮ್ಮ ನಿರ್ಮಾಪಕರು ಕೂಡ ಬೆಳೆದಿದ್ದಾರೆ ಅನ್ನೋದು ಭಾಳ ಸಂತೋಷದ ಸಂಗತಿ. ಅವರಿಗೆ ಖಂಡಿತವಾಗಿ ಯಶಸ್ಸು ಲಭಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಮೂವಿ ಸೂಪರ್ ಇದೆ. ನಮ್ಮ ವಿಲೋಕ್ ಶೆಟ್ರ ಒಳ್ಳೆ ಪ್ರಯತ್ನ. ಚೇಸ್ ಅಂದರೆ ಮೂವಿಯಲ್ಲಿ ಒಂದು ಯಾರು ಮಾಡ್ತಾರೆ, ಯಾರು ಕೊಲೆ ಮಾಡ್ತಾರೆ, ಅದೆಲ್ಲ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ. ಆಲ್ ದ ಬೆಸ್ಟ್. ಓಕೆ, ಮೂವಿ ಚೆನ್ನಾಗಿತ್ತು. ಯಾಕಂದರೆ ಫಸ್ಟು ಲಾಸ್ಟ್ ತನಕ ಕೂಡ ಒಂದು ಕ್ಯೂರಿಯಾಸಿಟಿ ಇತ್ತು, ಅಲ್ಲಲ್ಲಿ ಸಸ್ಪೆನ್ಸ್ ಇತ್ತು. ವಿಲೋಕ್ ಶೆಟ್ರ್ ಅವರ ಇವನೊಂದು ಮೈಂಡ್ ಏನಿದೆ ನೋಡಿ, ಆ ಒಂದು ಕಥೆಯನ್ನು ಕೊಟ್ಟಂತಹ ರೀತಿ ಏನಿದೆ ನೋಡಿ, ಅದು ಕೊನೆಯ ತನಕ ಕೂಡ ಏನಾಗ್ತದೆ ಅನ್ನುವಂತಹ ಕತೆ ನಮ್ಮ ಮನಸ್ಸಲ್ಲಿ ಕೂಡ ಮೂಡ್ತಾ ಇದೆ. ಯಾಕಂದರೆ ಕೆಲವೊಂದು ನಾವು ಮೂವಿಯೆಲ್ಲ ನೋಡಬೇಕಿದ್ರೆ ನಾವು ಗೊತ್ತಾಗ್ತದೆ ಒಂದು ಹಂಚಾಪುಣ ಹಾಗೆಲ್ಲ. ಆದರೆ ಈ ಮೂವಿಯನ್ನು ನೋಡುವಾಗ ನಮಗೆ ಕೊನೆಯ ತನಕ ಕೂಡ ಒಂದು ಕಥೆಯನ್ನು ಅಷ್ಟೇ ಒಂದು ಸೀಕ್ರೆಟ್ ಆಗಿ ಇಟ್ಟಿದ್ದಾರೆ. ತುಂಬಾ ಖುಷಿ ಆಯಿತು. ನಮ್ಮ ತುಳುವರು ಮಾಡಿದಂಥ ಈ ಒಂದು ಸಿನಿಮಾ ಅಂತ ಹೇಳಿ ನಮಗೆ ಕೂಡ ಪ್ರೌಡ್ ಫೀಲ್. ಇದೊಂದು ಬಹಳ ಒಂದು ಉತ್ತಮವಾದಂಥ ಮೂವಿ. ಕಡೆ ತನಕ ಕೂಡ ಸಸ್ಪೆನ್ಸ್. ಹಾಗಾಗಿ ಮಂಗಳೂರಿನ ಮಹಾಜನತೆ ಈ ಒಂದು ಫಿಲ್ಮನ್ನು ನೋಡಬೇಕು. ಅದು ಕೂಡ ಬಹಳ ಉತ್ತಮವಾಗಿದೆ. ಒಂದು ಟೀಮ್ ವರ್ಕ್ ಕೂಡ ಚೆನ್ನಾಗಿದೆ, ಬರುವಂಥ ಸೀನರಿ ಕೂಡ ಚೆನ್ನಾಗಿದೆ. ಹಾಗೆ ಇದು ಎಲ್ಲವೂ ಕೂಡ ಏನು ರೆಕಾರ್ಡಿಂಗ್ ಮಾಡಿರುವಂಥದ್ದು ಇರ್ಬೋದು, ಎಲ್ಲವೂ ಕೂಡ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲವೂ ಕೂಡ ನಮ್ಮ ಬೀಚ್ ಇರ್ಬೋದು ಮತ್ತು ಸ್ಕೇಟ್ ಸಿಟಿ ಎಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶೂಟಿಂಗ್ ಮಾಡಿರುವಂಥದ್ದು. ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಇದರ ಪ್ರೊಡ್ಯೂಸರ್ ಆಗಿರುವುದರಿಂದ ನಮ್ಮ ಜಿಲ್ಲೆಯವರು ಎಲ್ಲರೂ ಕೂಡ ಈ ಒಂದು ಫಿಲ್ಮನ್ನು ಬಂದು ನೋಡಿ ಆನಂದ ಪಡಬೇಕು. ಮತ್ತು ಕೊನೆಯ ತನಕ ಇದು ಸಸ್ಪೆನ್ಸ್ ಆಗಿದೆ. ಅವರ ಪಂಚಿದೆ ಅಲ್ಲ, ಇಡೀ ಚೇಸಿಗೆ ಒಂದು ಆಣೆ ಬಲ ಬಂದಾಗೆ ಆಗಿದೆ. ಆದ ಕಾರಣ ಅತ್ಯುತ್ತಮವಾಗಿದೆ. ಎಲ್ಲ ಕುಟುಂಬ ಸಮೇತವಾಗಿ ಬಂದು ನೋಡುವಂಥ ಸಿನಿಮಾ. ನೈಸ್.
ಚೆನ್ನಾಗಿದೆ. ನಾವು ಮಧ್ಯೆ ಮಧ್ಯೆ ನಮಗೆ ಕೂಡ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಹೋಯಿತು. ಸಿನಿಮಾದಲ್ಲಿ ಕ್ಯೂರಿಯಾಸಿಟಿ ಸಸ್ಪೆನ್ಸ್ ಜಾಸ್ತಿ ಹೋಗ್ತಾ ಇದ್ದಾಗೆ ನಾನು ಮತ್ತು ವಿನೀತ್ ಮಧ್ಯೆ ಮಧ್ಯೆ ಮಾತಾಡ್ತಾ ಹೋಗ್ದು, ಅವ ಇರ್ಬೋದಾ ಇವ್ರು ಇರ್ಬೋದಾ, ಸೊ ಈ ಥರದ. ಸೊ ಇದು ಸಿನಿಮಾದ ಒಳ್ಳೆ ಪಾರ್ಟ್ ಆ್ಯಕ್ಚುಲಿ. ಚೇಸ್ ವಿನಾಯಕಣ್ಣನಿಗೆ ಆ್ಯಕ್ಚುಲಿ ಈ ಥರದ ಸ್ಟೋರೀಸ್ ಎಲ್ಲ ತುಂಬ ಇಷ್ಟ. ಅಂದರೆ ಯಾರು ಆ್ಯಕ್ಚುಲಿ ಏನು ಆಗ್ತಾರೆ ಅಂತ ಹೇಳಿ ಆಲ್ಮೋಸ್ಟ್ ಥ್ರಿಲ್ಲರ್ ಜಾನ್ರ. ಸೊ ಅದಕ್ಕೋಸ್ಕರ ಅವರು ಈ ಥರ ಆ ಥರ ಎಲ್ಲ ಅಲ್ಲೇ ಕುತ್ಕೊಂಡೆಲ್ಲ ಆಲೋಚನೆ ಮಾಡ್ತಾ ಇದೆ. ಸೊ ಒಟ್ಟು ಸಿನಿಮಾದ ಈ ಟೆನ್ಷನ್ನ ಮಧ್ಯೆ ಒಂದು ಕಾಮಿಡಿ ಕೂಡ ಚೆನ್ನಾಗಿತ್ತು ಅರವಿಂದ್ ಬೋಳಾರಿದು. ಸೊ ವಿಲೋಕ್ ಶೆಟ್ಟಿ ಅವರ ಡಿರೆಕ್ಷನ್ ಆ್ಯಂಡ್ ನಮ್ಮ ಊರಿನ ಪ್ರೊಡ್ಯೂಸರ್ಸೇ ಹಣ ಹಾಕಿದ್ದಾರೆ. ಆ್ಯಂಡ್ ನೋಡುವಂಥ ಸಿನಿಮಾ ಫ್ಯಾಮಿಲಿ ಸಮೇತ ಎಲ್ಲರೂ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಇದು ನಮ್ಮ ತುಳು ಅವರು ಮಾಡಿದಂಥ ಒಂದು ಸಿನಿಮಾ. ಪ್ರೊಡ್ಯೂಸರ್ಸ್ ಆಗಿರಲಿ, ಡೈರೆಕ್ಟರ್ಸ್ ಆಗಿರಲಿ, ಆ್ಯಂಡ್ ಮೋಸ್ಟ್ ಆಫ್ ದ ಆ್ಯಕ್ಟರ್ಸ್ ಆರ್ ಆಲ್ಸೋ ತುಳು ಅವರೇ. ಸೊ ಹಾಗಾಗಿ ಆ್ಯಂಡ್ ಈ ತುಳು ಫಿಲ್ಮ್ ಅಂತ ಹೇಳಿದರೆ ಸ್ವಲ್ಪ ಕಾಮಿಡಿ ಎಲ್ಲ ಇರುತ್ತೆ. ಬಟ್ ಅದು ಬಿಟ್ಟು ಇದೊಂದು ಥ್ರಿಲ್ಲರ್ ಸೈಡಲ್ಲಿ ಹೋಗುವಂಥ ಒಂದು ಸಿನಿಮಾ. ಒಂದು ಡಿಫ್ರೆಂಟ್ ಆಗಿ ತುಳುವರಿಗೆ ಇದು ರೀಚ್ ಆಗ್ಬೋದು ಅನ್ನೋ ಒಂದು ನನ್ನ ಅನಿಸಿಕೆ. ಆ್ಯಂಡ್ ವೆರಿ ಗುಡ್ ಟ್ರೈ. ಕಥೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅದು ಹೋಗುವಂಥ ರೀತಿ ಏನಿದೆ ಅದು ಜನರಿಗೆ ಸೀಟಲ್ಲಿ ಕೂತ್ಕೊಂಡು ನೋಡುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ವಿಶಿಂಗ್ ವಿಲೋಕಣ್ಣ ಆ್ಯಂಡ್ ಟೀಮ್ ವೆರಿ ಆಲ್ ದ ಬೆಸ್ಟ್. ಆ್ಯಂಡ್ ಪ್ರೊಡ್ಯೂಸರ್ಸ್ನವ್ರಿಗೂ ಕೂಡ ವೆರಿ ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಆ್ಯಂಡ್ ದಯವಿಟ್ಟು ಎಲ್ಲರೂ ಈ ಸಿನಿಮಾ ನೋಡಿ. ಡೋಂಟ್ ಫರ್ಗೆಟ್ ಟು ಚೇಸ್.